ಕೊರೋನಾದ ಬಗೆಟ್ ಗಾಬರಿ ಆವಡೊಂದಿಜ್ಜಿ ಆಂಡ ಜಾಗ್ರತೆ ಬೋಡು ಕೊರೋನಾದ ರೋಗ ಲಕ್ಷಣಗಳು ಇಜ್ಜಿಂದಡಲ ಕೊರೋನಾ ಇತ್ತಿನಕ್ಲಿಡ್ದು ಬೇತೆಕ್ಲೆಗು ರೋಗ ಪರಡನ ಸಾಧ್ಯ ಉಂಡು ಅಂಚಾದ ನಮ್ಮ ವ್ಯವಹಾರ ಮನ್ಪುನಗ ನಂಕಲ ರೋಗ ಲಕ್ಷಣಗಳುಂಡು ಎದುರುದಾಯಗಳ ರೋಗ ಲಕ್ಷಣಗಳು ಉಂಡು ಪಂಡದು ಎಚ್ಚರಿಕೆಯನ್ನು ವಹಿಸದು ಪಿದೈ ವ್ಯವಹಾರ ಮನ್ಪುನಗ ಅಗತ್ಯವಾದ ಮಾಸ್ಕ್ ಪಾಡ್ಲೆ ಪಂಡದು ಕೋವಿಡ್-19 ಲಕ್ಷಣಗಳಿಗೆ ವಾರೀತಿ ಜಾಗ್ರತೆ ಮನ್ಪಡು ಸರ್ಕಾರದ ಇಲ್ಲದ ಐಸೋಲೇಷನ್ ನಿಯಮದ ಬಗೆಟ್ ಕುಡ್ಲ KMC ಆಸ್ಪತ್ರೆದ ಮೆಡಿಸಿನ್ ವಿಭಾಗದ ನಿರ್ದೇಶಕರು ಪ್ರೊಫೆಸರ್ ಡಾಕ್ಟರ್ ಚಕ್ರಪಾಣಿ ಎಂ ಮಾಹಿತಿ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೋವಿಡ್-19 ಕೇಸುಗಳು ಭಾಳ ವೇಗವಾಗಿ ಹೆಚ್ಚುತ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಅದರೊಟ್ಟಿಗೆ ಏನೂ ರೋಗ ಲಕ್ಷಣ ಇಲ್ಲದವರಿಗೆ ಕೂಡ ಪಾಸಿಟಿವ್ ಬರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನೆಲ್ಲ ಕಾಣುವಾಗ ಮಾಧ್ಯಮದಲ್ಲಿ ಬೇರೆ ಬೇರೆ ನಂಬರ್ಗಳನ್ನು ಕಾಣುವಾಗ ಬಹುತೇಕ ಜನರಲ್ಲಿ ಒಂಥರದ ಆತಂಕ, ಹೆದರಿಕೆ ಮತ್ತು ಇನ್ನೇನು ಮಾಡುವುದು ಅಂಥೇಳಿ ವಿಶೇಷವಾಗಿ ಹೆದರ್ತಾ ಇರೋದು ಕಾಣ್ತಾ ಇದ್ದೇವೆ. ಹೆಚ್ಚಿನವರಿಗೆ ಕಾಣುವಂಥದ್ದು ನಾವು ಮನೆಯಿಂದ ಹೊರಗೆ ಬರಬಹುದಾ, ನಾವು ಅಂಗಡಿಗೆ ಹೋಗ್ಬೋದಾ, ಆಸ್ಪತ್ರೆಗೆ ಹೋಗ್ಬೋದಾ, ನಮಗೆ ಅಲ್ಲಿ ಆಸ್ಪತ್ರೆಯಲ್ಲಿ ಬೇರೆ ರೋಗಿಗಳಿಂದ ನಮಗೆ ಕೋವಿಡ್ ಬರ್ತದಾ, ಅಥವಾ ಕೋವಿಡ್ ಟೆಸ್ಟ್ ಮಾಡಬೇಕಾ, ಮಾಡ್ಲಿಕ್ಕೆ ಹೋದರೆ ನಮ್ಮನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರಾ, ಅಥವಾ ಪಾಸಿಟಿವ್ ಬಂದರೆ ನಾವು ಮತ್ತೆ ಅಡ್ಮಿಟ್ ಆಗಬೇಕಾಗ್ತದ, ಕ್ವಾರಂಟೈನ್ ಮಾಡಬೇಕಾಗ್ತದೆ. ಹೀಗೆಲ್ಲ ಬೇರೆ ಬೇರೆ ಸಂಶಯಗಳು, ಆತಂಕ ಹುಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾದ ಹೌದು, ಆದರೆ ನೀವು ಗಮನಿಸಬೇಕಾದ ಅಂಶ ಏನಂದರೆ ಅನೇಕರಲ್ಲಿ ರೋಗ ಲಕ್ಷಣವೇ ಇಲ್ಲದಿರುವುದು, ರೋಗ ಲಕ್ಷಣವೇ ಇಲ್ಲದೇ ಕೂಡ ಅನೇಕರಿಗೆ ಪಾಸಿಟಿವ್ ಬಂದಿದೆ. ಇದರ ಅರ್ಥ ಏನಂತ ಹೇಳಿದರೆ ಈ ರೋಗವು ಎಲ್ಲರಲ್ಲಿಯೂ ತೀವ್ರವಾಗಿ ಕಾಣಿಸುವುದಿಲ್ಲ, ಅನೇಕರಲ್ಲಿ ಬಹಳ ಮೈಲ್ಡ್ ಆಗಿರುತ್ತದೆ ಅಥವಾ ರೋಗ ಲಕ್ಷಣವೇ ಇಲ್ಲದೇ ಹೋಗಿರುತ್ತದೆ. ಆದರೆ ಏನು ತೊಂದರೆ ಏನಂತ ಹೇಳಿದ್ರೆ ಅನೇಕರು ಆರೋಗ್ಯವಂತರಾಗಿ ಕಂಡರೂ ಕೂಡ ರೋಗ ಲಕ್ಷಣ ಇಲ್ಲದಿದ್ದರೂ ಕೂಡ ಅವರಿಂದ ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆಗಳಿವೆ. ಹಾಗೆ ನಾವು ಏನು ಮಾಡ್ತೇವೆ ಅಂದರೆ ಆಸ್ಪತ್ರೆಗೆ ಹೋಗುವಾಗ ಎಲ್ಲ ಜಾಗ್ರತೆ ವಹಿಸ್ತೇವೆ, ಅಥವಾ ಹೊರಗಡೆ ಅಂಗಡಿಗೆ ಹೋಗುವಾಗ ಎಲ್ಲ ಥರ ಜಾಗ್ರತೆ ಮಾಡ್ತೇವೆ. ಆದರೆ ನಮ್ಮೊಟ್ಟಿಗೆ ಬೇರೆಯವರು ಇರುವಾಗ, ನಮ್ಮ ಸಹಪಾಠಿಗಳಿರುವಾಗ, ನಮ್ಮದೇ ಸಹಚರರಿರುವಾಗ, ಪರಿಚಯದಲ್ಲಿರುವಾಗ ಅವರಿಗೇನು ಇರಲಿಕ್ಕಿಲ್ಲ ಅಂತ ಹೇಳಿ ಒಂದು ಜಾಗ್ರತೆಯನ್ನು ಕಮ್ಮಿ ಮಾಡ್ತೇವೆ. ಇದರಿಂದಾಗಿ ಬೇರೆಯವರಿಗೂ ಕೊರೋನಾ ಪಾಸಿಟಿವ್ ಇದ್ದರೆ, ರೋಗ ಲಕ್ಷಣ ಇಲ್ಲದಿದ್ದರೂ ಕೂಡ ಇತರರಿಗೆ ಹಬ್ಬುವ ಸಾಧ್ಯತೆಗಳಿವೆ. ಅದಕ್ಕೆ ಜಾಗ್ರತೆ ಭಾಳ ಮುಖ್ಯವಾಗಿ ಮಾಡಬೇಕಾದ್ದು. ಹೇಗೆಂತ ಹೇಳಿದ್ರೆ ನನಗೂ ಇರಬಹುದು, ಇತರರಿಗೂ ಇರಬಹುದು ಅಂತೇಳಿ ಭಾವಿಸ್ಕೊಳ್ಬೇಕು. ನಮ್ಮ ಜಾಗ್ರತೆಗಳು ಹೇಗೆ ಅಂತ ಹೇಳಿದ್ರೆ ನನ್ನಿಂದ ಇನ್ನೊಬ್ಬರಿಗೆ ಹೋಗಬಾರದು, ಅವನಿಂದ ನನಗೆ ಬರಬಾರದು. ಇಷ್ಟು ಮಾಡಬೇಕಾದ್ರೆ ಎರಡೇ ಸಂಗತಿ ಆಗಬೇಕಾದ್ದು, ಮಾಸ್ಕ್ ಧರಿಸಬೇಕು ಮತ್ತು 1 ಮೀಟರ್ ದೂರ ಅಂತರವನ್ನು ಕಾಯ್ದುಕೊಳ್ಬೇಕು. ಸರಿಯಾಗಿ ಮಾಸ್ಕ್ ಧರಿಸಿದರೆ, 1 ಮೀಟರ್ ದೂರದಲ್ಲಿದ್ದರೆ, ಇನ್ನೊಬ್ಬ ವ್ಯಕ್ತಿಗೆ ಕೋವಿಡ್-19 ಇದ್ದರೂ ಕೂಡ 10 ನಿಮಿಷ ಒಳಗೆ ನಾವು ವ್ಯವಹಾರ ಮುಗಿಸಿಬಿಟ್ರೆ ರೋಗ ಇನ್ನೊಬ್ಬರಿಗೆ ಹಬ್ಬುವುದಿಲ್ಲ. ಅಷ್ಟರ ಮಟ್ಟಿಗೆ ಸಕ್ಸಸ್ ಇರ್ತದೆ. ಇದು ಹಬ್ಬುದು ಯಾವಾಗ ಅಂತಂದರೆ ನಾವು ಜಾಗ್ರತೆಯನ್ನು ಕಮ್ಮಿ ಮಾಡಿ ನಮ್ಮ ಸಹಪಾಠಿಗಳಿರುವಾಗ, ಅಥವಾ ಆಫೀಸ್ನಲ್ಲಿ ಇರಬೇಕಾದ್ರೆ, ಅಥವಾ ಮೀಟಿಂಗಲ್ಲಿ ಹೋದಾಗ, ಅಥವಾ ಹೋಟೆಲಿಗೆ ಹೋದಾಗ, ಇನ್ನೊಬ್ಬರೊಟ್ಟಿಗೆ ವ್ಯವಹಾರ ಮಾಡುವಾಗ ನಾವು ಜಾಗ್ರತೆ ಕಮ್ಮಿ ಮಾಡಿದಾಗ, ಮಾಸ್ಕ್ ಸರಿಯಾಗಿ ಉಪಯೋಗಿಸಿದ್ದರೆ, ಅಥವಾ 1 ಮೀಟರಿಂದ ಕಮ್ಮಿ ಹತ್ತಿರದಲ್ಲಿ ವ್ಯವಹಾರ ಮಾಡಿದರೆ 10 ನಿಮಿಷದ ಒಳಗೆ ಹಬ್ಬುವ ಸಾಧ್ಯತೆಗಳಿವೆ. ಸರಿಯಾಗಿ ಮಾಸ್ಕ್ ಧಾರಣೆ ಮಾಡಿದರೆ ಮತ್ತು 1 ಮೀಟರ್ ದೂರವನ್ನು ಕಾಯ್ದುಕೊಂಡ್ರೆ 10 ನಿಮಿಷ ಒಳಗೆ ಕೂಡ ಅದು ಬರುವುದಿಲ್ಲ. ಇದು ಒಂದು ವಿಷಯ ಆಯಿತು. ಇನ್ನೊಂದು ಏನಂತ ಹೇಳಿದ್ರೆ ಅನೇಕರಲ್ಲಿ ಇದು ರೋಗ ಲಕ್ಷಣ ಇಲ್ಲದೇ ಬರುತ್ತದೆ, ಅಥವಾ ಬಂದರೂ ಬಹಳ ಮೈಲ್ಡ್ ಆಗಿರ್ತದೆ. ಈಗ ಜುಲೈ 4 ದಿವಸ ನೋಡಿದಾಗ ದಕ್ಷಿಣ ಕನ್ನಡದಲ್ಲಿ ಸಾಧಾರಣ 1,000 ಕೇಸುಗಳಿದ್ದವು. ಇದರಲ್ಲಿ ಬಹುತೇಕ ಮಂದಿಗೂ ವಿಶೇಷವಾದ ರೋಗ ಲಕ್ಷಣ ಇರಲಿಲ್ಲ. 50 ವರ್ಷ ಪ್ರಾಯಕ್ಕಿಂತ ಕಮ್ಮಿ ಇದ್ದು 80% ಜನರಿಗೆ ಈ ರೋಗ ಬಂದಿದೆ. ಆದರೆ ಇವರಲ್ಲಿ ಕಾಂಪ್ಲಿಕೇಶನ್ ಬಂದು ಬಹಳ ಕಮ್ಮಿ. ಸಾಧಾರಣ 1,000 ಕೇಸುಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೃತಪಟ್ಟವರು, ಕೋವಿಡಿಂದಾಗಿ ಮೃತಪಟ್ಟವರು ಬಹುಶಃ 20 ಮಂದಿ. ಆದರೆ ಅದರಲ್ಲಿ ಕೂಡ ಹೆಚ್ಚಿನವರು ಬೇರೇನೋ ಕಾಯಿಲೆ ಇದ್ದವರು ಹಾಗೂ 60 ವರ್ಷಕ್ಕಿಂತ ಮೇಲ್ಪಟ್ಟವರು. 50 ವರ್ಷಕ್ಕಿಂತ ಕೆಳಗಿನವರು ಆರೋಗ್ಯವಾಗಿದ್ದರೆ, ಅವರಿಗೆ ಬೇರೇನು ಕಾಯಿಲೆಗಳು ಇಲ್ಲ ಇದ್ದರೆ, ಬೇರೇನು ತೀವ್ರ ಸ್ವರೂಪದ ಕಾಯಿಲೆ ಇಲ್ಲ ಇದ್ದರೆ ಸಾಧಾರಣವಾಗಿ ಅವರಿಗೆ ವಿಶೇಷ ಕಾಂಪ್ಲಿಕೇಶನ್ ಬರುವುದಿಲ್ಲ. ಅಂಕಿಅಂಶಗಳು ನೋಡುವಾಗ ಸಾಧಾರಣ 200 ಜನರಿಗೆ ಕೋವಿಡ್ ಬಂದರೆ 50 ವರ್ಷ ಪ್ರಾಯದ ಕಮ್ಮಿ ಇದ್ದವರಿಗೆ, ಬೇರೆ ರೋಗ ಇಲ್ಲದವರಿಗೆ ಬಹುಶಃ 200ರಲ್ಲಿ ಒಬ್ಬರಿಗೆ ಮಾತ್ರ ತೀವ್ರ ಸ್ವರೂಪ ಕಾಣಿಸ್ಕೊಳ್ತದೆ. ಹೆಚ್ಚಿನವರಿಗೂ ಸಾಧಾರಣ ಒಂದು 95% ಜನರಿಗೆ, ಅವರಿಗೆ 50 ವರ್ಷ ಪ್ರಾಯದ ಕೆಳಗಿನವರಿಗೆ ಹಾಗೂ ಬೇರೆ ತೀವ್ರ ಸ್ವರೂಪದ ಕಾಯಿಲೆ ಇಲ್ಲದವರಿಗೆ ಏನೂ ಆಗುವುದಿಲ್ಲ. ಹಾಗಾಗಿ ಸರ್ಕಾರ ಹೊಸ ನಿಯಮವನ್ನು ಮಾಡಿ ಇಂಥವರಿಗೆ ಮನೆಯಲ್ಲೇ ಐಸೋಲೇಷನ್ ಮಾಡಬಹುದು ಅಂತೇಳಿ ಹೊಸ ನಿಯಮಾವಳಿ ತಂದು ಬಿಟ್ಟಿದೆ. ಅದರ ಅರ್ಥ ಏನಂತ ಹೇಳಿದ್ರೆ ನಿಮಗೆ ಕೊರೋನಾ ಪಾಸಿಟಿವ್ ಇದ್ದರೂ ಕೂಡ 60 ವರ್ಷ ಪ್ರಾಯಕ್ಕಿಂತ ಕಮ್ಮಿಯವರಾಗಿದ್ದರೆ ಹಾಗೂ ನಿಮಗೆ ಬೇರೇನೂ ತೀವ್ರ ಸ್ವರೂಪದ ಕಾಯಿಲೆ ಇಲ್ಲ ಇದ್ದರೆ
ಮನೆಯಲ್ಲಿ ಐಸೋಲೇಷನ್ ಮಾಡಬಹುದು 17 ದಿವಸದವರೆಗೆ. ಆದರೆ ಅದಕ್ಕೆ ಕೆಲವು ಕಟ್ಟುನಿಟ್ಟಿನ ನಿಯಮಾವಳಿಗಳಿವೆ. ನಿಮಗೆ ನಿಮ್ಮ ನೋಡ್ಕೊಳ್ಳಿಕ್ಕೆ ಬರೋ ವ್ಯವಸ್ಥೆ ಮಾಡಬೇಕು. ದಿನ ನೀವು ಅಧಿಕಾರಿಗಳಿಗೆ ನಿಮ್ಮ ಆರೋಗ್ಯದ ಮಾಹಿತಿ ನೀಡಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ದಮ್ಮುಗಟ್ಟಿಗೆ ಶುರುವಾದರೆ ಕೂಡಲೇ ಅವರಿಗೆ ವಿಷಯ ತಿಳಿಸಬೇಕು. ಇಷ್ಟು ಮಾಡಿದರೆ ಮನೆಯಲ್ಲಿ ಕುಳಿತುಕೊಂಡು ಐಸೋಲೇಷನ್ ಮಾಡಬಹುದು. ಐಸೋಲೇಷನ್ ಅಂತ ಹೇಳಿದ ಕೂಡಲೇ ಮನೇಲಿ ಐಷಾರಾಮಿ ಸುಮಾರು ಕೂತುಕೊಳ್ಳು ಅಂತ ಹೇಳಲ್ಲ. ನೀವು ಕೇಳ್ಬೋದು, ಇಷ್ಟು ತೀವ್ರ ಸ್ವರೂಪಕ್ಕಾಗಿ ಇಲ್ಲ ಅಂತಾದರೆ ಯಾಕೆ ಇಷ್ಟೆಲ್ಲ ಗಡಿಮೆ ಮಾಡಬೇಕು, ಯಾಕೆ ಐಸೋಲೇಷನ್ ಮಾಡಬೇಕು ಅಂತೇಳಿ. ಐಸೋಲೇಷನ್ ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರೇ ಹೋಗಬಾರ್ದು ಅಂತೇಳಿ. ಇನ್ನೊಬ್ಬರಿಗೆ, ಅದರಲ್ಲಿ ಪ್ರಾಯದವರಿಗೆ ಹಾಗೂ ಬೇರೆ ಕಾಯಿಲಿದ್ದವರಿಗೆ ಇದು ಮಾರಣಾಂತಿಕವಾಗಬಹುದು. ಸೊ ನಮ್ಮ ಪ್ರಯತ್ನ ಏನು ಮಾಡಬೇಕಂತ ಹೇಳಿದ್ರೆ, ನಮ್ಮಿಂದ ಇನ್ನೊಬ್ಬರು ಹೋಗಬಾರದು, ಅದರಲ್ಲಿಯೂ ಪ್ರಾಯದವರು ಮತ್ತು ಬೇರೆ ಹೋಗಿದ್ದವರಿಗೆ ಇದು ಮುಟ್ಟಬಾರದು. ಅದಕ್ಕೆ ಬೇಕಾಗಿ ಐಸೋಲೇಷನ್ ಮಾಡುವಂಥದ್ದು. ಐಸೋಲೇಷನ್ ಮಾಡಿ 17 ದಿವಸ ನಂತರ ನೀವು ನಾರ್ಮಲ್ ಆಗಿ ಬರ್ತೀರಾ, ಏನು ತೊಂದರೆ ಆಗೋದಿಲ್ಲ. ಹೀಗೆ ಈ ಕೊರೋನಾ ಬಗ್ಗೆ ಗಾಬರಿ ಆಗೋ ಬದಲಿಗೆ ಅದರ ವಿಷಯವನ್ನು ತಿಳಿದುಕೊಂಡು ಯಾವ ಟೆಸ್ಟ್ ಮಾಡಬೇಕು, ಟೆಸ್ಟ್ ಅಗತ್ಯ ಇದ್ದ ಖಂಡಿತವಾಗಿ ಮಾಡಿಸ್ಕೊಳ್ಬೇಕು. ಅನಗತ್ಯವಾಗಿ ಹೊರಗೆ ಬರಬೇಡಿ, ಅನಗತ್ಯವಾಗಿ ಮೀಟಿಂಗ್ಗಳು ಮಾಡೋದು ಬೇಡ, ಅನಗತ್ಯವಾಗಿ ಹೋಟೆಲ್ಗೆ ತಿರುಗುವುದು ಬೇಡ, ಅನಗತ್ಯವಾಗಿ AC ರೂಮಲ್ಲಿ ಕೂತ್ಕೊಂಡು ನಮ್ಮ ನಿಕಟವರ್ತಿಗಳೊಂದಿಗೆ ಮಾಸ್ಕ್ ತೆಗೆದು ವ್ಯವಹಾರ ಮಾಡೋದು ಬೇಡ. ಇಷ್ಟನ್ನು ಪಾಲಿಸಿದರೆ ಕೊರೋನಾ ಬರೋ ಚಾನ್ಸ್ ಬಹಳ ಕಮ್ಮಿ. ಒಂದು ವೇಳೆ ಬಂದರೂ ಕೂಡ ನೀವು 50 ವರ್ಷ ಪ್ರಾಯ ಕಮ್ಮಿ ಇದ್ದರೆ, ನಿಮಗೆ ಬೇರೆ ಏನು ಖಾಯಿಲೆ ಇಲ್ಲ ಅಂತಂದರೆ 90% ಕೂಡ ನಿಮಗೇನೂ ಆಗೋದಿಲ್ಲ. ನೀವು ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಮನೆಯಲ್ಲೇ ಐಸೋಲೇಷನ್ ಮಾಡಿದರೆ ಆಯಿತು. ಉಳಿದವರಿಗೆ, ಪ್ರಾಯದವರಿಗೆ, 50 ವರ್ಷ ಮೇಲ್ಪಟ್ಟವರಿಗೆ ಅಥವಾ ಬೇರೆ ಕಾಯಿಲೆ ಇದ್ದವರಿಗೆ ಅವರಿಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಆಗ್ತದೆ. ಅವರಲ್ಲಿ ಹೆಚ್ಚಿನವರಿಗೆ ಏನು ತೊಂದರೆ ಬರೋದಿಲ್ಲ. ಕೆಲವರಿಗೆ ಮಾತ್ರ ಉಸಿರಾಟ ತೊಂದರೆ ಬರ್ತದೆ, ಅಥವಾ BP ತೊಂದರೆ ಬರ್ತದೆ, ಹಾರ್ಟ್ ತೊಂದರೆ ಬರ್ತದೆ. ಅಂಥವರಿಗೆ ವೈದ್ಯರು ನೋಡಿ ಅವರಿಗೆ ICU ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗೆ ಕೊರೋನಾ ಬಂದವರಿಗೆಲ್ಲ ICU ಟ್ರೀಟ್ಮೆಂಟ್ ಅಲ್ಲ, ಕೊರೋನಾ ಬಂದವರಿಗೆಲ್ಲ ವೆಂಟಿಲೇಟರ್ ಟ್ರೀಟ್ಮೆಂಟು ಅಲ್ಲ. 95% ಹೆಚ್ಚಿನವರಿಗೆ ಏನೂ ಆಗೋದಿಲ್ಲ. ಉಳಿದವರಿಗೆ ಹೇಗಾಗಬೇಕು ಅಂತ ವೈದ್ಯರು ನೋಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗೆ ನಾವು ಗಾಬರಿ ಪಡೋದು ಬೇಡ, ಜಾಗೃತಿ ಮಾಡಿದರೆ ಸಾಕು. ಅನಗತ್ಯವಾಗಿ ಗಡಿಬಿಡಿಯಾಗಿ ಆಸ್ಪತ್ರೆಗೆ ದಾಖಲಾದರೆ ನಮಗಿರುವಂಥ ಆಸ್ಪತ್ರೆ ಬೆಡ್ಗಳು ಅನಗತ್ಯವಾಗಿ ಮೈಲು ಕಾಯಿಲೆವರೆಗೆ ನಾವು ಮೀಸಲಾಗಿಟ್ಟುಬಿಟ್ರೆ ನಿಜವಾಗಿ ಅಗತ್ಯ ಇರುವವರಿಗೆ ಕೆಲವೊಮ್ಮೆ ಬೆಡ್ ಸಿಗೋದಿಲ್ಲ, ICU ಬೆಡ್ ಸಿಗೋದಿಲ್ಲ. ಹಾಗಾಗಿ ಯಾರಿಗೆಲ್ಲ ತೀವ್ರ ಸ್ವರೂಪದ ಕಾಯಿಲೆ ಇಲ್ಲವೋ, 50 ವರ್ಷ ಪ್ರಾಯಕ್ಕಿಂತ ಕಮ್ಮಿ ಇದ್ದವರು ಆದಷ್ಟು ಮನೆಯಲ್ಲಿ ಐಸೋಲೇಷನ್ ಮಾಡಿ ಆಸ್ಪತ್ರೆ ಬೆಡ್ಗಳನ್ನು ಆದಷ್ಟು ಅಗತ್ಯ ಇರುವ ಪೇಷಂಟ್ಗಳಿಗೆ ಮೀಸಲಾಗಿರುವ ಹಾಗೆ ಮಾಡಿಕೊಳ್ಬೇಕು. ಅನಗತ್ಯವಾಗಿ ಆಸ್ಪತ್ರೆ ಬಂದು ದಾಖಲಾಗಲಿದೆ.